ಟಾಲಿವುಡ್ದ ನಟಿ ಪ್ರಭಾಸ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲ್ಯಗೂ ಬತ್ತುದಿತ್ತಿರು. ಸಲಾರ್ ಚಿತ್ರದ ಯಶಸ್ಸಿರ್ದಾದ ಕಟೀಲ್ಗೆ ಬತ್ತದು ದೇವಿನ ದರ್ಶನ ಪಡೆಯುಂಡಿರು. ನಟಿ ಪ್ರಭಾಸ್ ದೇವಿಗೆ ಇಸೇಸ ಪೂಜೆ ಕೊರ್ದು ಕಟೀಲಪ್ಪನ ಆಶೀರ್ವಾದನ ನಟ್ಟುಂಡಿರು. ಕ್ಷೇತ್ರದ ವತಿರ್ದು ದೇವಿನ ಫೋಟೋ ಕೊರ್ದು ಮಾನಾದಿಗೆ ಮಲ್ತಿರು. ಕಟೀಲ್ದಪ್ಪನ ಪರಮಭಕ್ತರಾಯಿನ ಸಲಾರ್ ಚಿತ್ರದ ನಿರ್ಮಾಪಕರು ವಿಜಯ್ ಕಿರಗಂದೂರು ಅರ್ನ ಒಟ್ಟುಗೂ ಪ್ರಭಾಸ್ ಕಟೀಲ್ಗೆ ಬತ್ತುದಿತ್ತಿರು. ಬೇಡ ಬೇಡ ನೀವೇ ಹೇಳಬೇಕು, ನಮಗೆ ಬೈತಾರೆ ನಾವು ಆ ದೇವಸ್ಥಾನದವ್ರಿಗೆ ನಮಗೆ ನಾರ್ಮಲ್ Good. Okay, okay. ನಂಬಿಂದ ಒಳಗೆ ದೇವಸ್ಥಾನದೊಳಗೆ Hello.